ಆಫ್ ಇಂಡಿಯಾ ಎಂಬುದೊಂದು ದೇಶದ್ರೋಹಿ ಸಂಘಟನೆ. ಇವತ್ತು ದೇಶದ್ರೋಹಿ ಸಂಘಟನೆ ಅಂದರೆ ಮತಾಂಧ ಶಕ್ತಿಗಳನ್ನು ಸೇರಿಕೊಂಡು ಇವತ್ತು ದೇಶದ ಚಟುವಟಿಕೆಗಳಿಗೆ ಅದನ್ನು ಮಟ್ಟ ಹಾಕುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯನ್ನು ದಮನಗೊಳಿಸುವಂಥ ಒಂದು ಸಂಘಟನೆ. ಇವತ್ತು CFI ಹೆಸರಿನಲ್ಲಿ ನಮ್ಮ ಉಡುಪಿಯಲ್ಲಿ ಒಬ್ಬ ಪೇಡ್ ನಾಯಕ, ಏಕೆಂದರೆ ಇವತ್ತು ಉಡುಪಿ ಭಾಗದವರು ಯಾರು ಕೂಡ ಪತ್ರಿಕೆಗೋಷ್ಠಿ ನಡೆಸಲಿಕ್ಕೆ ಮುಂಬರಲಿಲ್ಲ. ಆದರೆ ಒಬ್ಬ ಪೇಡ್ ನಾಯಕ ಇವತ್ತು ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಬಂದು ಪತ್ರಿಕೆ ಹೇಳಿಕೆ ಕೊಡ್ತಾನೆ. ಖಂಡಿತವಾಗಿಯೂ CFI ದೇಶಕ್ಕೆ ಅವನ ಕೊಡುಗೆಯನ್ನು, ಈ ಶಿಕ್ಷಣ ಸಂಸ್ಥೆಗೆ ಅವನ ಕೊಡುಗೆಯನ್ನು ಫಸ್ಟ್ ಅರಿತುಕೊಳ್ಬೇಕು. ಅದರಿಂದಾಗಿ CFIನ ಯಾರ ಅಧ್ಯಕ್ಷ ಆ ಪತ್ರಿಕೆ ಹೇಳಿಕೆಯಲ್ಲಿ ನೀಡಿದ ವಿಚಾರದಲ್ಲಿ ಖಂಡಿತವಾಗಿಯೂ ನಾವು ಅದಕ್ಕೆ ತಲೆ ಕೆಡಿಸ್ತಿಲ್ಲ. ಇವತ್ತು ದೇಶದ ಬಗ್ಗೆ, ನಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತಾಡಬೇಕಿದ್ರೆ CFI ಇವತ್ತು ದೇಶದ್ರೋಹಿ ಸಂಘಟನೆ. ಅದರಿಂದಾಗಿ ಅವನಿಗೆ ಯಾವುದೇ ರೀತಿಯ ಅಧಿಕಾರ, ಹಕ್ಕುಗಳು ನಮ್ಮ ದೇಶದ ಬಗ್ಗೆ ಮಾತಾಡಲಿಕ್ಕಿಲ್ಲ. ಇನ್ನೊಂದೇನೆಂದರೆ ಅವರು ಈಗ ಧಾರ್ಮಿಕತೆ ಇರ್ಬೋದು, ಸಾಮಾಜಿಕ ಚಿಂತನೆ ಭಾರಿ ವಿಚಾರಗಳನ್ನು ಮಾತಾಡ್ತಾರೆ. ನಾನು ಅವನಿಗೆ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮವನ್ನು ಕೇಳಲಿಕ್ಕೆ ಬರ್ತೇನೆ. ಮೊದಲಿಗೆ ತನ್ನ ಮನೆಯಲ್ಲಿರುವ ಮಹಿಳೆಯರನ್ನು ಪ್ರಾರ್ಥನಾ ಮಂದಿರ ಅಂದರೆ ಅವರ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋ ಮೂಲಕ ಇತರರಿಗೆ ಮಾದರಿಯಾಗುವಂಥ ಒಂದು ಕೆಲಸ ಅವರು ಫಸ್ಟಿಗೆ ಮಾಡಲಿ, ನಂತರ ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗಲಿ. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಖಂಡಿತವಾಗಿ ಅವ ಗುಂಡ ಅಂತ ಹೇಳಿದರೆ ನನಗೇನು ಬೇಜಾರಿಲ್ಲ. ಇವತ್ತು ನಾವು ದೇಶ ಪ್ರೇಮದಿಂದ, ದೇಶದ ರಾಷ್ಟ್ರೀಯ ಚಿಂತನೆಯಿಂದ ಕೆಲಸ ಮಾಡೋರು. ಇವತ್ತು ಅವರು ದೇಶ ವಿರೋಧಿ ಆಗಲಿಕ್ಕೆ ಹೋಗಿ, ನಾವು ರಾಷ್ಟ್ರದ ಬಗ್ಗೆ ಪ್ರೇಮ ಇರಲಿಕ್ಕೆ ಹೋಗಿ ಅವ್ರು ನಮ್ಮನ್ನು ಗುಂಡ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಅಂಥವರಿಗೆ ಸರಿಯಾದ ಉತ್ತರ ಕೊಡಬೇಕಿದ್ರೆ ರಾಷ್ಟ್ರಭಕ್ತರು ಸೇರಿದಾಗ ಮಾತ್ರ ಅದು ಸಾಧ್ಯ ಉಂಟು. ಅದರಿಂದಾಗಿ ನಾನು ಅವನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ. ಒಬ್ಬ ಪೇಡ್ ನಾಯಕ. ಇವತ್ತು CFIಗೆ ಅಸ್ತಿತ್ವ ಎಲ್ಲಿಂಟು? ಉಡುಪಿಯಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಎಲ್ಲಿ ಉಂಟು? ಕೇವಲ ಈ ಲೇಬಲ್, ಅವರ CFI ಹೆಸರಲ್ಲಿ ಆ ಲೇಬಲ್ ಮತ್ತು ನಮ್ಮ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನಾನೊಬ್ಬ ಅಧ್ಯಕ್ಷ ಅಂತ ಹೇಳ್ತಾರೆ. CFIಗೆ ದೇಶದ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವುದಿಲ್ಲ. ಸೆಕೆಂಡ್ ಒನ್, ಇವತ್ತು ಈ ಮುಗ್ಧ ಬಾಲಕಿಯರ ಜೀವನದಲ್ಲಿ ಚೆಲ್ಲಾಟ ಆಡುವಂಥದ್ದು ಕೆಲಸಗಳನ್ನು ಮಾಡಿದ್ದಾರೆ. ಏಕೆಂದರೆ ಇವತ್ತು ಇಂಥ ಕೃತ್ಯಗಳನ್ನು ಅವರ ಮೂಲಕ ಪ್ರವೋಕ್ ಮಾಡೋ ಮೂಲಕ ಅವರ ಹತ್ರ ನಾಟಕ ಮಾಡುವಂಥ ಮಾಡಿ ಇವತ್ತು ಆ ಸಂಘಟನೆಯವರು, ಮನೆಯವರು TV ನೋಡಿ ಆ ನಾಟಕದ ಚಂದವನ್ನು ನೋಡ್ತಿದ್ದಾರೆ. ಅದರಿಂದಾಗಿ ಇನ್ನೊಂದೇನೆಂದರೆ ಆ 4-5 ವಿದ್ಯಾರ್ಥಿಗಳ ವಿಚಾರಗಳನ್ನು ಇವತ್ತು ದೇಶದಾದ್ಯಂತ ಅದನ್ನು ವಿಸ್ತರಿಸುವ ಮೂಲಕ ಆ ವಿಡಿಯೋಗಳ ಕ್ಲಿಪ್ಪಿಂಗ್ಸ್ಗಳನ್ನು ಇವತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಪ್ರಸಾರ ಮಾಡುವ ಮೂಲಕ ನಮಗೆ ಇಲ್ಲಿ ಈ ರೀತಿಯ ಸಮಸ್ಯೆಗಳಾಗ್ತುಂಟು. ಸುಳ್ಳು ಆರೋಪಗಳನ್ನು ಹಾಕಿ ಅಲ್ಲಿ ಒಂದು ಸ್ಕ್ಯಾಮ್ ಅಂದರೆ ಒಂದು ಮಾರ್ಕೆಟಿಂಗ್ ಸ್ಕಿಲ್ಲನ್ನು ಅವರು ಉಪಯೋಗಿಸಿಕೊಂಡು ಅಲ್ಲಿ ಹಣ ಸಂಗ್ರಹ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತೊಂದು ಏನಂದರೆ, ಮೊನ್ನೆ ಮಂಡ್ಯದ ಒಂದು ವಿದ್ಯಾರ್ಥಿನಿ ಅಲ್ಲಾಹು ಅಕ್ಬರ್ ಅಂತ ಒಂದು ಕೂಗು ಅವಳ ಬಾಯಿಂದ ಬಂದಾಗ ಒಬ್ಬ ಸಂಘಟನೆ ಹೋಗಿ 5 ಲಕ್ಷ ಅವಳಿಗೆ ಬಹುಮಾನ ಕೊಡ್ತಾರೆ. ಖಂಡಿತವಾಗಿಯೂ ಭಾಳಷ್ಟು ಮುಸ್ಲಿಂ ಸಮುದಾಯದಲ್ಲಿ ಭಾಳಷ್ಟು ಬಡವರಿದ್ದಾರೆ. ಇವತ್ತು ಇದೇ ನಮ್ಮ ಕಾಲೇಜಿನಲ್ಲಿ ಭಾಳಷ್ಟು ಬಡವರು ಫೀಸ್ ಕಟ್ಟಲಿಕ್ಕೆ, ಅವರ ಯೂನಿಫಾರ್ಮ್ ಇಲ್ಲದ ಕೂಡ ನಾವು ಯಾವುದೇ ತಾರತಮ್ಯ ಮಾಡದೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಅವರಿಗೆ ಸಹಕಾರ ಮಾಡಿದೆ. ಯಾರು ವ್ಯಕ್ತಿ ಅಂತ ನಾವು ನೋಡಲಿಲ್ಲ, ವಿದ್ಯಾರ್ಥಿ ಎಂಬ ಭಾವನೆ. ಅದರಿಂದಾಗಿ ಈ 5 ಲಕ್ಷ ಕೊಡಬೇಕಿದ್ರೆ ಅದರ ಹಿಂದೆ ಒಂದು ದೊಡ್ಡ ಜಾಲ ಉಂಟು. ಇವತ್ತು ಆ 5 ಲಕ್ಷ ರೂಪಾಯಿ ಅವಳಿಗೆ ಘೋಷಣೆ ಮಾಡೋದಕ್ಕಿಂತ ಭಾಳಷ್ಟು ಬಡವರು, ನೊಂದವರು ಆ ಮುಸ್ಲಿಂ ಸಮುದಾಯದಲ್ಲಿದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅವರ ಆರೋಗ್ಯಕ್ಕೆ ಇರ್ಬೋದು, ಅವ್ರ ಇನ್ನಿತರ ಅವರ ಚಟುವಟಿಕೆಯಲ್ಲಿ ಮನೆ ಕಟ್ಟಲಿಕ್ಕೆ ಇರ್ಬೋದು, ಸಹಕಾರ ಮಾಡ್ಬೋದು. ಇವತ್ತು CFI ಎಂಬ ಹೆಸರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾನೆ. ಅವನ ಉಡುಪಿಯ ಆ ಸಂಬಂಧಪಟ್ಟ ಜವಾಬ್ದಾರಿತ ನಾಯಕರು ಏನಾದರೂ ದಾಖಲೆಗಳಿದ್ದರೆ ಮುಖತಃ ಚರ್ಚೆಗೆ ನಾನು ಅವರಿಗೆ ಅವಕಾಶಗಳನ್ನು ಕೊಡ್ತೇನೆ. ಅದು ಬಿಟ್ಟು ಯಾರ ಬರೆದು ಕೊಟ್ಟದನ್ನು ಬಂದಿಲ್ಲಿ ಓದುವುದಲ್ಲ. ಅದರಿಂದಾಗಿ ಖಂಡಿತವಾಗಿಯೂ ಅವನ ಇದನ್ನು ಎಲ್ಲ ಗೆಲ್ಲಿಸ್ತೇನೆ ಮತ್ತು ಅದರ ಬಗ್ಗೆ ನಾವು ಡೋಂಟ್ ಕೇರ್, ಅದರ ಬಗ್ಗೆ ಚಿಂತನೆಗಳನ್ನು ಮಾಡೋದಿಲ್ಲ. ಇವತ್ತು ಇನ್ನೊಂದು ವಿಚಾರ ಏನಂದರೆ, ಭಾಳಷ್ಟು ಚರ್ಚೆಗಳಾಗ್ತುಂಟು. ಆ ವಿದ್ಯಾರ್ಥಿಗಳು ಈ ಹಿಂದೆ ABP ಪ್ರತಿಭಟನೆಯಲ್ಲಿದ್ದರು. ಖಂಡಿತವಾಗಿಯೂ ABP ಪ್ರತಿಭಟನೆಯಲ್ಲಿ ಅವರು ತೊಡಗಿಸ್ಕೊಳ್ಳೋದು ಹೌದು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ಆ 4 ಜನ ಯಾರು ಇವತ್ತು ಹಿಜಾಬಿನ ಪ್ರಕರಣದಲ್ಲಿ ಚರ್ಚೆಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವರು ಅಕ್ಟೋಬರ್ 21ರಲ್ಲಿ ನಮ್ಮ ಮಣಿಪಾಲದ ಒಂದು ವಿದ್ಯಾರ್ಥಿ ಮೇಲೆ ದೌರ್ಜನ್ಯ ಆದಾಗ ವಿದ್ಯಾರ್ಥಿಗೆ ನ್ಯಾಯ ಕೊಡಬೇಕನ್ನಿಸ್ತು. ಆ ಸಂದರ್ಭದಲ್ಲಿ ಇವರ ಹತ್ರ ಯಾವುದೇ ಸಂಘಟನೆಗಳು ವಿಷ ಬೀಜವನ್ನು ಬಿಟ್ಟಲಿಲ್ಲ. ಆಗ ಅವರ ಹತ್ರ ಏನಿದೆ, ನಾವೆಲ್ಲರೂ ವಿದ್ಯಾರ್ಥಿಗಳು, ನಾವೆಲ್ಲರೂ ಶಿಕ್ಷಣದ ಬಗ್ಗೆ ಕಾಳಜಿಯಿಂದ ನಾವು ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸಬೇಕಾದ್ರೆ ಉತ್ತಮ ಶಿಕ್ಷಣ ಸಿಗಬೇಕು, ಇಷ್ಟಲ್ಲಿ ಒಟ್ಟಾಗಿ ಹೋರಾಟ ಮಾಡಿದ್ರು. ಆದರೆ ಇವತ್ತು ಕೆಲವೊಂದು ಸಂಘಟನೆಗಳು ಅವರನ್ನು ಅದು ABP ಪ್ರತಿಭಟನೆಗೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಬಣ್ಣ ಹಚ್ಚುವಂಥ ಕೆಲಸ ಮಾಡ್ತಾರೆ. ಖಂಡಿತವಾಗಿಯೂ ಇದರಲ್ಲಿ ನಮಗೆ ನಿಜ ಸಂಗತಿ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ, ಯಾವುದೇ ತಾರತಮ್ಯಗಳಿಲ್ಲದೆ ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ. ಇವತ್ತು ಅದೇ 4 ಜನರು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಲ್ಲಿಡುವಂಥ ಕೆಲಸವನ್ನು ಇವತ್ತು ಬೇರೆ ಸಂಘಟನೆಯ ಪ್ರವೋಕ್ ಮಾಡುವ ಮೂಲಕ ಅವರ ಹತ್ರ ಮಾಡುವಂಥ ಕೆಲಸ. ನಾನು ಖಂಡಿತವಾಗಿ ಆ ವಿದ್ಯಾರ್ಥಿಗಳು ಬಹುಶಃ ಮುಗ್ಧರಂತ ಎನಿಸ್ಬೇಕಂದ್ರೆ ಇವರಿಗೆ 18 ವರ್ಷ ಪ್ರಾಯ ಆಗಲಿಲ್ಲ.
ಇವತ್ತು ಕೋರ್ಟ್ ಮೆಟ್ಲಿಗೆ ಹೋಗಬೇಕಾದ್ರೆ ಹೈಕೋರ್ಟ್ನ ವಕೀಲರನ್ನು ಸಂಪರ್ಕ ಮಾಡಬೇಕಾದ್ರೆ ಸುಲಭದ ವಿಚಾರ ಇಲ್ಲ. ಈಗ ನಾವು ಕೂಡ ಹೈಕೋರ್ಟ್ನ ಬಾಗಿಲು ಹೋಗಬೇಕಾದ್ರೆ ಭಾಳಷ್ಟು ಬಗ್ಗೆ ಆಲೋಚನೆ ಮಾಡಬೇಕು. ಅಂದರೆ ಆ ವಕೀಲರ ಹತ್ರ ಚರ್ಚೆ ಮಾಡಬೇಕು, ಮಾತಾಡಬೇಕಂದ್ರೆ ಮಾತ್ರ ಕಲೆಕ್ಟಿವ್ ಪಾಯಿಂಟ್ಸ್ ಇರಬೇಕು. ಆದರೆ ಇವತ್ತು ಇದರ ಹಿಂದೆ ದೊಡ್ಡ ಒಂದು ಜಾಲ ಉಂಟು. ಯಾಕೆಂದರೆ ಇವತ್ತು